ಕೂತ್ಕೊಂಡು ತಿನ್ನುವುದಾದರೆ ನಮಗೆ ಇದಿಲ್ಲ, ಮನಸ್ಸು ಬರುವುದಿಲ್ಲ. ಕೈ ಕಾಲು ಗಟ್ಟಿ ಇರುವಾಗ ನಾವು ದುಡಿಯುವುದು ಮತ್ತೆ ತಿನ್ನುವುದು. ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಕಷ್ಟಗಳೇ ಜೀವನವಾದರೆ ಅಲ್ಲಿ ಸುಖ ಹುಡುಕೋದು ಮತ್ತು ಕಷ್ಟ. ಆದರೆ ಈ ಮಾತಿಗೂ ಮೀರಿದ ಕಷ್ಟದಲ್ಲಿರುವ ಬಡ ಸಣಕಲು ಜೀವಗಳೆರಡು ತಮ್ಮೊಳಗೆ ಸಂತೋಷ ಹಂಚಿಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ಬದುಕುವ ಪರಿ ಮಾತ್ರ ವರ್ತಮಾನದಲ್ಲಿ ಕಷ್ಟಗಳಿಗೆ ಸ್ಪಷ್ಟ ಉತ್ತರ ಕೊಡಲಾಗದೆ ಜೀವನದಲ್ಲಿ ಸೋತಿದ್ದೇವೆ ಎಂದು ಕೈಚೆಲ್ಲಿ ಕುಳಿತುಕೊಳ್ಳುವವರಿಗೆ ಮಾದರಿಯಾಗಿದೆ. ಕೆಲಸ ಸಿಗ್ತಾ ಇಲ್ಲ ಅಂತ ಕೈಚೆಲ್ಲಿ ಕುಳಿತುಕೊಂಡು ಹಲುಬುವ ಯುವಕರ ನಡುವೆ ಜೀವನದ ಸಂಧ್ಯಾಕಾಲದಲ್ಲೂ ಸ್ವಉದ್ಯೋಗ ಮಾಡಿಕೊಂಡು ಜೀವನ ರಥ ಓಡಿಸುವ ಛಲವಾದಿಗಳಾದ ಗುರುಪುರ ಮೂಳೂರು ಗ್ರಾಮದ ಮಠದ ಗುಡ್ಡೆ ಸೈಟ್ನಲ್ಲಿ ವಾಸಿಸುತ್ತಿರುವ ಶಿವ ಪಾರ್ವತಿ ದಂಪತಿಯ ಕಥೆ ಇದು. ಜೀವನದ ಸುಖಮಯ ವ್ಯಥೆ ಹೀಗೆ ಮುಂದುವರಿಯುತ್ತದೆ. ಹಾಗಾಗಿಯೇ ಇವರು ಎಲ್ಲ ಕಾಲಕ್ಕೂ ಸಲ್ಲುವ ಸ್ವಾಭಿಮಾನಿ ಆದರ್ಶ ದಂಪತಿ. ಬದುಕಿನಲ್ಲಿ ಶ್ರೀಮಂತಿಕೆಗಿಂತ ನೆಮ್ಮದಿ ಮುಖ್ಯ ಎಂಬ ಮಾತಿದೆ. ಇದಕ್ಕೆ ಅನ್ವರ್ಥಕ ಎಂಬಂತೆ ಗುರುಪುರದ ಮೂಳೂರು ಗ್ರಾಮದ ಮಠದಗುಡ್ಡೆ ಸೈಟ್ನ ಮನೆಯೊಂದರಲ್ಲಿ 73 ವರ್ಷದ ಶಿವಾನಂದ ಮಲ್ಯ ಮತ್ತು 70 ವರ್ಷದ ಪಾರ್ವತಿ ದಂಪತಿ ಜೀವನ ಸಾಗಿಸ್ತಾ ಇದ್ದಾರೆ. ಇವರಿಗೆ ಮಕ್ಕಳಿಬ್ಬರಿದ್ದಾರೆ. ಪುತ್ರ ಹಾಗೂ ಪುತ್ರಿಗೆ ವಿವಾಹವಾಗಿದ್ದು ಅವರ ಪಾಡಿಗೆ ಅವರಿದ್ದಾರೆ. ವೃದ್ಧಾಪ್ಯದಲ್ಲಿ ಇನ್ನೊಬ್ಬರನ್ನ ಆಶ್ರಯಿಸುವವರ ಮಧ್ಯೆ ಈ ವಯೋವೃದ್ಧ ಜೋಡಿ ಹಕ್ಕಿಯು ಕಾಯಕವೇ ಕೈಲಾಸ ಎಂಬ ನಾಲ್ನುಡಿಯಂತೆ ಕಷ್ಟದಲ್ಲಿ ಇಷ್ಟದ ಜೀವನ ನಡೆಸುತ್ತಿದ್ದಾರೆ. ಇವರು ತಮ್ಮ ಬದುಕಿಗಾಗಿ ಕಳೆದ 35 ವರ್ಷಗಳಿಂದ ಮನೆಯಲ್ಲೇ ಫಿನಾಯಿಲ್ ತಯಾರಿಸಿ ಮನೆಗಳಿಗೆ ಕೊಂಡೊಯ್ದು ಮಾರಾಟ ಮಾಡ್ತಾ ಇದ್ದಾರೆ. ದಣಿವರಿಯದ ಈ ಜೋಡಿಯು ವೃತ್ತಿಯಲ್ಲಿ ತೃಪ್ತಿ ಕಂಡಿರುವುದು ಅವರ ಮಾತುಗಳಿಂದ ವ್ಯಕ್ತವಾಗುತ್ತದೆ. ಅಲ್ಲೇ ಅಲಿತ್ಕೊಂಡು ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೆಲಸ ಉಂಟು, ನಿಮಗೆ ಕೆಲಸ ಯಾಕೆ ಸಿಗುವುದಿಲ್ಲ? ನೀವು ಕೆಲಸ ಮಾಡಿದ್ರಲ್ಲ, ಹೀಗೆ ಎಲ್ಲಿಯಾದರೂ ಒಂದು ನೋಡಿಕೊಂಡು ಕೆಲಸ ಉಂಟಾ ಕೇಳಿದರೆ ಮಾತ್ರ ಅಲ್ಲ ಸಿಗುವುದು. ಅದು ಕೇಳ್ತಿದ್ರೆ ಕೆಲಸ ನಮಗೆ ಯಾಕೆ, ನಾವು ಕೂತ್ಕೊಂಡು ತಿಂತಾ ಆಯಿತು ಅಂತ ಕೆಲವರು ಭಾವನೆ ಇರ್ತದೆ. ಒಂದು ಜನ ಬಂದರೆ ಪಿನ್ನಲ್ಲ ಹೊಂಟೆ ಬಂದಲ್ಲ ನಿಗರೆ ನಿಕ್ಕಾಗಬೇಕು ನಿಗರೆಗಾಗಲ ಒಂದು నీకు ఏదేళ్ళ మారు 300 రూపాయల మారు 100 రూపాయల మారు 50 రూపాయల మారు ಅಂತ ಬಂಡೇರು. 35 ವರ್ಷಗಳ ಹಿಂದೆ ಪಾರ್ವತಿ ಅವರನ್ನು ವಿವಾಹವಾಗೋದಕ್ಕಿಂತ ಮೊದಲು ಮಂಗಳೂರಿನ ರಥಬೀದಿಯಲ್ಲಿ ಲಾಟರಿ ಮಾರಾಟ ಮಾಡ್ತಾ ಇದ್ದ ಶಿವಾನಂದ ಮಲ್ಯ ಬಳಿಕ ಕಮಿಷನ್ ಆಧರಿಸಿ ಫಿನಾಯಿಲ್ ಮಾರಾಟ ಮಾಡಲಾರಂಭಿಸಿದ್ರು. ವಿವಾಹದ ಬಳಿಕ ಇಬ್ಬರೂ ಈ ವೃತ್ತಿ ಮುಂದುವರಿಸಿ ಇಂದು ಮನೆಯಲ್ಲೇ ಒಂದಷ್ಟು ಫಿನಾಯಿಲ್ ತಯಾರಿಸಿ ಮಾರಾಟ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಫಿನಾಯಿಲ್ ತಯಾರಿಸಿ ಮಾರಾಟ ಮಾಡುವ ಇವರ ಜೀವನದ ಕಥೆ ಮಾತ್ರ ಅತಿ ರೋಚಕ ಹಾಗೂ ಅಷ್ಟೇ ಸಾಹಸಮಯ. 4 ಚೀಲದಲ್ಲಿ ಸುಮಾರು 20ರಿಂದ 25 ಬಾಟಲಿ ಫಿನಾಯಿಲ್ ತುಂಬಿಸಿ ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಈ ದಂಪತಿ ಹೊರಡುತ್ತಾರೆ. ಎತ್ತರದ ಗುಡ್ಡ ಪ್ರದೇಶದಲ್ಲಿ ಇವರ ಮನೆ ಇದ್ದು ರಸ್ತೆವರೆಗೆ ಬಂದು ಅಲ್ಲಿಂದ ಗುರುಪುರ ಪೇಟೆವರೆಗೆ ಹಳೆಯ ಸೈಕಲ್ನಲ್ಲಿ ಜೋಡಿಯ ಪಯಣ. ಬಹುತೇಕ ದಿನ ಗುರುಪುರದಲ್ಲೇ ಸೈಕಲ್ ನಿಲ್ಲಿಸಿ ರಿಕ್ಷಾ ಅಥವಾ ಬಸ್ನಲ್ಲಿ ನಿಗದಿತ ಪ್ರದೇಶಕ್ಕೆ ಫಿನಾಯಿಲ್ ಕೊಂಡೊಯ್ದು ಮಾರಾಟ ಮಾಡುತ್ತಾರೆ. ಕಳೆದ 45 ವರ್ಷಗಳಿಂದ ಈ ವೃತ್ತಿ ನಡೆಸುತ್ತಿರುವ ಶಿವಾನಂದರಿಗೆ ಸೈಕಲ್ ರೈಡ್ ಗೊತ್ತಿಲ್ಲ. ಸೈಕಲ್ನಲ್ಲಿ ಫಿನಾಯಿಲ್ ಬಾಟಲಿಗಳ ಚೀಲಗಳನ್ನಿಟ್ಟು ಇಬ್ಬರು ಸೈಕಲ್ ತಳ್ಳಿಕೊಂಡು ಮುಂದೆ ಸಾಗುತ್ತಾರೆ. ಕಲ್ಲು ಹೃದಯವನ್ನು ಕರಗಿಸುವ ಈ ದೃಶ್ಯ ನಿತ್ಯ ನಿರಂತರ. ಹತ್ತಿರದ ಊರುಗಳಿಗೆ ಸೈಕಲ್ ತಳ್ಳಿಕೊಂಡು ಹೋಗುವುದು ಇವರ ನಿತ್ಯದ ಕಾಯಕ. ಇಷ್ಟಿದ್ದರೂ ಇಳಿ ವಯಸ್ಸಿನ ದಂಪತಿಯ ಮುಖದಲ್ಲಿ ಯಾವತ್ತೂ ಬೇಸರ ಅಥವಾ ದುಃಖದ ಛಾಯೆ ಕಂಡು ಬಂದಿಲ್ಲ. ಎಲ್ಲರೊಂದಿಗೆ ನಗುಮುಖದಿಂದ ಮಾತನಾಡ್ತಾರೆ. ಹಾಗಾಗಿಯೇ ಮನೆಯಲ್ಲೇ ತಯಾರಿಸಿದ ಇವರ ಫಿನಾಯಿಲ್ಗೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಬೇಡಿಕೆಯೂ ಇದೆ. 1 ಲೀಟರ್ ಬಾಟಲಿ ಫಿನಾಯಿಲ್ಗೆ ಇವರು ಪಡೆಯುವ ಮೊತ್ತ ಕೇವಲ 40 ರೂಪಾಯಿ. ಮಾಲ್ ಮತ್ತಿತರ ಅಂಗಡಿಗಳಲ್ಲಿ ಹೊಸ ಬ್ರ್ಯಾಂಡ್ಗಳ ಘಮಿಸುವ ಫಿನಾಯಿಲ್ ಲಭ್ಯವಿದ್ರು ಶಿವ ಪಾರ್ವತಿ ದಂಪತಿಯ ಫಿನಾಯಿಲ್ಗೆ ಕೆಲವೆಡೆ ಖಾಯಂ ಗಿರಾಕಿಗಳಿದ್ದಾರೆ. ಇನ್ನು ಹಲವೆಡೆ ಹೊಸ ಗಿರಾಕಿಗಳು ಹುಟ್ಟಿಕೊಳ್ಳುತ್ತಾರೆ. ಆದ್ದರಿಂದ ಈ ನೈಜ ಆದರ್ಶ ದಂಪತಿಯ ವೃತ್ತಿ ಹಾಗೂ ಇಳಿ ವಯಸ್ಸಿನಲ್ಲೂ ಕೆಲಸ ಮಾಡಿ ಜೀವನ ಸಾಗಿಸುವ ಹುಮ್ಮಸ್ಸಿಗೆ ಯಾವತ್ತೂ ಹಿನ್ನಡೆಯಾಗಿಲ್ಲ. ಇವರ ವ್ಯಕ್ತಿತ್ವ ನಿಜಕ್ಕೂ ಯುವ ಪೀಳಿಗೆಗೆ ಆದರ್ಶವಾಗಿದೆ. ಶ್ರೀಮಂತನಿರಲಿ ಬಡವನಿರಲಿ ದೇಹದಲ್ಲಿ ಚೈತನ್ಯ ಇರುವಷ್ಟು ದಿನ ದುಡಿದು ತಿನ್ನಬೇಕು, ಇತರರಿಗೆ ಹೊರೆಯಾಗಿರಕೂಡದು ಎಂದು ಶಿವ ಪಾರ್ವತಿ ಹೇಳುತ್ತಾರೆ. ಸರ್ಕಾರದಿಂದ ಈ ದಂಪತಿಗಳಿಗೆ ಮನೆಯೊಂದು ಮಂಜೂರಾಗಿದ್ದು ಹಳೆ ಹೆಂಚಿನ ಮನೆಗೆ ತಾಗಿಕೊಂಡೇ ಹೊಸ ಮನೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರ್ಕಾರದ ಅನುದಾನ ಪೂರ್ಣ ಖರ್ಚಾಗಿರೋದ್ರಿಂದ ಕಾಮಗಾರಿ ಗುತ್ತಿಗೆದಾರರು ಕಾಮಗಾರಿ ಪೂರ್ಣ ಮಾಡದೆ ಇರುವ ಕಾರಣ ಮಳೆಗಾಲದಲ್ಲಿ ಮಳೆ ನೀರು ಒಳಗೆ ಸೋರುತ್ತಿದೆ. ಇದು ದಂಪತಿಗಳಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಮಾನವೀಯ ನೆಲೆಯಲ್ಲಿ ಫಿನಾಯಿಲ್
ಖರೀದಿಸುವ ಮಂದಿ ಶಿವಪಾರ್ವತಿ ದಂಪತಿಯ ದೂರವಾಣಿ ಸಂಖ್ಯೆ 9901945937 ಸಂಪರ್ಕಿಸಬಹುದಾಗಿದೆ.